ಮಂಗಳೂರು ಕಡೆಯಿಂದ ಅಕ್ರಮವಾಗಿ ಮರಳು ತುಂಬಿಸಿಕೊಂಡು ಬರುತ್ತಿದ್ದ ಟಿಪ್ಪರ್ ಅನ್ನು ಹೆಚಮಾಡಿ ಚೆಕ್ಪೋಸ್ಟ್ ಬಳಿ ತಡೆದು ನಿಲ್ಲಿಸಿದ ಕಾಪು ಕಂದಾಯ ನಿರೀಕ್ಷಕರ ತಂಡ ಮರಳು ಸಹಿತ ಟಿಪ್ಪರ್ ಹಾಗೂ ಚಾಲಕನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪುತ್ತೂರು ನೋಂದಣಿ ಸಂಖ್ಯೆಯ ಟಿಪ್ಪರ್ ಕೂಳೂರಿನಿಂದ ಮರಳು ತುಂಬಿಸಿಕೊಂಡು ಬಂದು ಹೆಚಮಾಡಿ ಚೆಕ್ಪೋಸ್ಟ್ನಲ್ಲಿ ನುಸುಳಲು ಯತ್ನಿಸುತ್ತಿದ್ದಂತೆ ಕಂದಾಯ ಇಲಾಖಾ ಅಧಿಕಾರಿಗಳು ವಾಹನಗಳನ್ನು ಅಡ್ಡ ಹಾಕಿ ಮರಳು ಸಾಗಾಟದ ದಾಖಲೆ ನೀಡುವಂತೆ ಕೇಳಿದಾಗ ದಾಖಲೆ ನೀಡಲು ವಿಫಲವಾದ ಹಿನ್ನೆಲೆಯಲ್ಲಿ ವಾಹನವನ್ನ ವಶಕ್ಕೆ ಪಡೆದಿದ್ದಾರೆ. ವಾಹನ ವಶಪಡಿಸಿಕೊಳ್ಳುತ್ತಿದ್ದಂತೆ ಕಂದಾಯ ಅಧಿಕಾರಿಗಳಿಗೆ ಟಿಪ್ಪರ್ ಬಿಟ್ಟು ಬಿಡುವಂತೆ ಬಹಳಷ್ಟು ಪ್ರಭಾವಿಗಳ ಕರೆ ಬಂದಿದ್ರು. ಕ್ಯಾರೆ ಅನ್ನದ ಕಂದಾಯ ಅಧಿಕಾರಿಗಳು ಟಿಪ್ಪರ್ ಅನ್ನ ಕಾಪು ತಹಶೀಲ್ದಾರರ ವಶಕ್ಕೆ ನೀಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಭೂ ವಿಜ್ಞಾನಿ ಮಹೇಶ್ ರವರು 50,800 ರೂಪಾಯಿ ಟಿಪ್ಪರ್ ಮಾಲೀಕನಿಂದ ದಂಡ ವಸೂಲಿ ಮಾಡಿದ್ದಾರೆ. ಸುರೇಶ್ ಶರ್ಮಾ, ವಿ4 ನ್ಯೂಸ್ ಪಡುತ್ತಿದ್ದಾರೆ.